ಹೊರ ಎಲ್ಲೂ ತೋರುದಿಲ್ಲಲ್ಲ. ಕೂಯ್ ಕೂಯ್. ಎಲ್ಲ ಹೆಂಗಿದ್ರಿ? ಎಲ್ಲ ಹುಷಾರಿದ್ರಿಯಾ? ನಾನು ಇವರಿಗೆ ಊಟ ಬಂದೆ. ಇವತ್ತು ಬೆಳಿಗ್ಗೆ ಸಮ ತಿಂಡಿ ತಿನ್ಕೊ ಹೋಗಲಿಲ್ಲ, ತಂಗ್ಳು ತಿನ್ನಲಿಲ್ಲ. 10 ಗಂಟೆಗೆ ಒಂಚೂರು ತಿಂದು ಮೀನಿನ ಪದಾರ್ಥ ಹಾಯ್ಕೊಂಡ. ಇವತ್ತು ತಿನ್ನಲಿಲ್ಲ, ಬರಲೂ ಇಲ್ಲಪ್ಪ. ಅದಕ್ಕೆ ನಾನೇ ಬುತ್ತಿ ಬಂದೆ. ಹಾಯ್, ಎಲ್ಲಿದ್ರಿ ಮಾರ್ರೆ? ಹಾಯ್, ಎಲ್ಲಿ ಹೋಯ್ತು ಈ ಗಣಸು? ಎಲ್ಲೂ ತೋರುದಿಲ್ಲಲ್ಲ. ಮೀಯುಗೆ ಹೋಯ್ತಾ ಹಳಿ ಬದಿಗೆ. ಅಲ್ಲೂ ಹೋಪು ಅಂದಾಜಿಲ್ಲ, ಚಳಿಗಾಲ. ಹೊಳಿಯಾಗಿ ಮೀಯುತ್ತಿಲ್ಲ. ಮೀನು ಹಿಡ್ಕೆಲ್ಲರೂ ಹೊರ ಮತ್ತೆ. ಒಂದ್ಸಲ ಮೀನು ಹಿಡ್ಕೊ ಹೋಯ್ ಕತ್ತಿ ಮಾಡ್ಕೊಂಡದ್ದು ಸಾಕು, ಹೋಯ್ಬೇಡಿ ಅಂದಿದೆ. ಎಲ್ಲಿಗೆ ಹೋಯ್ತೇನೋ ಗಂಡಸೊಂದು ಬಹಿ ಬೆನ್ನಾಗ ಬಗ್ಗು ಕಾರು ಅತ್ತ. ಸೊ ದೇವ್ರೆ, ಒಂದ್ಲೆ ಕೂಕಂತೆ ಒಂದ್ಗಳಿಗೆ ಎಲ್ಲಿದ್ರೆ ಏನು. ಇವತ್ತು ತುಂಬ ಪಪ್ಪದ ಲೇಟ್ ಆಯ್ತು ಅನ್ಕೊಂಡು ಹೆಗ್ಗಡ್ತೀರ ಬಂದಿರಲ್ಲ ಇಲ್ಲಿವರೆಗೆ. ಇಲ್ಲಿ ಒಳ್ಳೇದಾಯ್ತು, ಸುಮಾರು ದಿನ ಆಯ್ತು ಹಿಂಗೆ ಉಣ್ದೆ. ಈ ಥರ ಗದ್ದಿಲ್ ಕುತ್ಕೊಂಬುದ್ರೊಳಗೆ ಒಂಥರ ಮಜಾ. ಎಂಥರ ಹೇಳಿ, ನನ್ನ ಹೆಂಡತಿ ಕೈ ರುಚಿ ಅಂತೂ ಇವತ್ತು ಒಳ್ಳೆ ರೀತಿ ಊಟ ಮಾಡ್ತೇವೆ ಒಟ್ಟಿಗೆ ಕೂತ್ಕೊಂಡು. ಕಾಂತ್ರಿ ಅಲ್ಲೇ ನಿಂತ್ಕೊಂಡ, ಬನ್ನಿಯೇ ಬನ್ನಿ. ಅಲ್ಲೇ ನಿಂತ್ಕೊ ಬಂದೆ. ಮುಖ ಎಲ್ಲ ಟೊಮೆಟೊ ಹಣ್ಣಾಯ್ತು ಬಿಸ್ಲಾಗೆ. ಬರ್ತಿದ್ದೀನಲ್ಲ, ಎಂತಕ್ಕೆ ಈ ಬಿಸ್ಲಾಗ ಹೋದೆ. ಮುಖ ಕಣ್ಣು ಹೆಂಗಾಯ್ತು. ಒಂದ್ಗಳಿಗೆ ಲೇಟರಿ ಅಂತ ನಾ ಬರ್ತಿಲ್ಲ ಮನೆಗೆ. ಬಂದು ನಿಂತ್ಕೊಂಡು ಉಂಡ್ಕೊಂಡು ಅಲ್ಲಿ ಮುಂದ್ಗಳಿಗೆ ಮಲ್ಕೊಂತಿದ್ದಿದೆ. ಇಲ್ಲಿವರೆಗೆ ಹೊತ್ಕೊ ಬರ್ಕಿದ್ದಿತ್ತಾ. ಇರಲಿ ಮಾರ್ರೆ, ಎಂತ ಐತೀಗ. ನಾನು ಹಂಗೆ ತಗೋಬೇಕಾಗ್ದ? ನಂಗೆ ಆಸೆ ಇರೋದಿಲ್ಲ ಒಂದೊಂದ್ಸಲ ಬರ್ಕಂದ್ಕೊಂಡ ಹಂಗೆ ಬಂದೆ ಅಷ್ಟೇ ಮಾರ್ರೆ, ಮತ್ತೆ ಅಂತಲ್ಲ. ಮತ್ತೆ ಅಂತ ಘನ ಪದಾರ್ಥ ಮಾಡಲಿಲ್ಲ. ಈಗಲೇ ಆಸೆ ಇಟ್ಕೊಂಡ್ಬೇಡಿ. ಮಟ್ಟಿ ಹಾಕಿ ಪದಾರ್ಥ ಮಾಡಿದ್ದು ಅಷ್ಟೇ. ಉಪ್ಪಿನಕಾಯಿ ಇತ್ತಲ್ದ? ಉಪ್ಪಿನಕಾಯಿ ಘನ ಉಪ್ಪಿನಕಾಯಿ ಕಣಿ. ಅದು ಮನೆ ಉಪ್ಪಿನಕಾಯಿ ಅಲ್ಲದೆ, ಅದು ಯಾರು ಎಂಥದ್ದು ಟ್ರೇಡರ್ಸ್ ಅಂಬ್ರ ಅಲ್ಲಿಂದ ಬಂದದ್ದು. ಪದ್ಮವ ಹೋಸಲ ಅಲ್ಲಿಗೆ ಹೋದಾಗೆಲ್ಲ ಎಕ್ಸಿಬಿಷನಾಗ ಎಲ್ಲ ತಂದದ್ದಂಬ್ರ. ಒಳ್ಳೆಲ್ಲ ಹಾಕಿತ್ತು ಮಾತ್ರ ಉಪ್ಪಿನಕಾಯಿ. ಇಷ್ಟು ದಿನ ಅಲ್ಲೇ ಒಳಗಿಟ್ಟಿದ್ದಿದೆ. ಇವತ್ತು ಹಾಯ್ಕೊ ಬಂದಿದೆ. ಬೆಳಗ್ಗೆ ನಾನು ಒಂಚೂರು ಗಂಜಿಗೆ ಹಾಯ್ಕಣ್ಣ. ಎಂಥ ರುಚಿ ಅಂತಾರೆ ಮಾರ್ರೆ. ಮತ್ತದಕ್ಕೆ ಎಂತ ಹಾಕಲಿಲ್ಲ ಕಣಿ. ಬರೀ ಒಂದು ಒಣಮೆಣಸು ಸಾಸನೆ ಕಂತು, ಮತ್ತೆ ಎಂತ ಇದ್ದಂಗಿಲ್ಲ ಅದ್ರೊಳಗೆ. ಖಾರ ಕಟ್ಟ ಇತ್ತು, ಒಳ್ಳೆ ಟೇಸ್ಟ್ ಅಂದರೆ ಟೇಸ್ಟ್ ಉಪ್ಪಿನಕಾಯಿ ಕಣಿ. ಹೌದಾ? ಹಾಕಂಗಾರ. ಮತ್ತು ಇನ್ನೊಂದು ಎಂತಂದರೆ, ಈ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಲಾಯ್ಕ್ ಆತ್ತೆ. ಈ ಸಲ ನಾವು ಗುಡ್ಡದ ಮೇಲೆ ಇತ್ತಲ್ಲ, ಹೋಯ್ತು ಹಾಕಪ್ಪ. ಇಲ್ಲ ಒಂದು ರಾಶಿ ಆಯ್ತು. ಮತ್ತೆ ಬಿದ್ದು ಹಾಳಪ್ಪ ಬದಲು ಅದನ್ನೇ ಒಂದು ಕುಚ್ಚಿ ಹಾಕಿ ಮಳೆಗಾಲಕ್ಕೆಲ್ಲ ಲಾಯ್ಕ್ ಆಯ್ತು. ನೀವು ಕೈಕಾಲು ತೊಳ್ಕಣಿ ಉಣ್ಲಕ್ಕೀಗ ಉಂಡ್ಕೊಂಡು ಬನ್ನಿ ಮಾರ್ರೆ. ಸಾಕದು ಎಷ್ಟು ಹೊತ್ಕಂತ್ರಿ ಗದ್ದೆಲ್ಲ. ಮನೇಲಿ ಕೂತ್ಕೊಂಡು ಮಾಡೋದು ಎಂತ ಐತೆ ಹೇಳ್ಕೊಂಬ. ಮಕ್ಕಳೆಲ್ಲ ದೊಡ್ಡ ಕೈದವು, ಮಕ್ಕಳನ್ನೇನು ಸಾಕೋದಿಲ್ಲ ಏನಿಲ್ಲ. ನಿಂಗೆಂತ ಸಹಾಯ ಮಾಡ್ಕೊಂಡ್ರೆ ಸೊಸೆ ಇದ್ದಾಳೆ. ಮತ್ತು ಎಂತ ಮಾಡೋದು ಎಂತ ಇತ್ತು. ಅಲ್ಲ ಅಮ್ಮನ ಬೊಯ್ಗುಳಕಿ ಅಂತ ಕೂಕೊಂಬೋ ಬದಲು ಇಲ್ಲಿ ಬರ್ಲಕ್ಕೆ. ಈಗಂತೂ ಒಂದೇ ನಮ್ಮನೆ ಕಣ ಅಣ್ಬಾರ್ಸಿದ್ದು ನಾವು ಬಿಡಿಸ್ಕೊ ಬರಲಿಲ್ಲಲ್ಲ, ಅದನ್ನೇ ಹೇಳ್ತಾಳೆ. ನಮ್ಮದು ತಪ್ಪಿತ್ತಂಗೆ ಅನ್ಕೊಂಡು ಸುಮ್ಮನೆ ಹೇಳೋದಲ್ಲ. ಈಗ ಗಂಡಿನ ಬರ್ತಡೇ ಬಂತು, ಅವಳನ್ನ ಕರೋಕತ್ತಿಲ್ಲ. ಎಂಗೇಜ್ಮೆಂಟ್ ಇನ್ನೀಗ ಮದುವೆ ಬಂತಂದ್ರೆ ಇನ್ನೀಗ ಅವಳು ಬೇಕೇ ಅಲ್ಲ. ಹೆಂಗತ್ತು ಅಷ್ಟರೊಳಗೆ ಅದನ್ನ ಮುಗಿಸ್ಕೊ ಬರ್ಕ ಮರಿತಿ ಹೇಳೋರೊಳಗೆ ಆಯಿತು. ನಮಗೆ ಕೆಲಸದೊಳಗೆ ಎಲ್ಲಿ ಹೋಗ್ಬೇಕತ್ತಿಲ್ಲ ಪಪ್ಪಕ್ಕತ್ತಿಲ್ಲ ಕಣ್. ಹೇಸಿಗೆ ಹತ್ತು ಮಾತ್ರ ಅವಳನ್ನ ಕರೀದೆ ಹಾಗೆ ಮದುವೆ ಮಾಡ್ರಿ. ಫಸ್ಟ್ ಉಣಿ ಮಾರ್ರೆ, ಅದೆಲ್ಲ ಕಡೆಗೆ ಯೋಚನೆ ಮಾಡ್ಲಕ್ಕೆ. ಒಂಬಷ್ಟೊತ್ತಿಗೆ ಎಂಥದ್ದು ಯೋಚನೆ ಮಾಡೋಕ್ಕಾಗ, ಆರಾಮ ಉಂಡಕ್ಕೆ. ಅಲ್ಲ ಪುದ್ವ ಆದಂಗೆ ಇಲ್ಲಿ ಸಾಯಂಕಾಲ ನನ್ನ ತಂಗಿ ಮನೆ ಹತ್ರ ಹೋಯ್ ಪಪ್ಪನ ಹೋಯಿ ಹೊರಗೆ ಕೂತ್ಕೊಂಡದು ಎಂತ ಇತ್ತು ಮಾತಾಡಿ ಇಂಥ ದಿನ ಅಂತ ಒಂದು ಫಿಕ್ಸ್ ಮಾಡೋ. ಭಾವನಿಗೆ ಒಂದು ಫೋನ್ ಮಾಡ್ರಿ ಹೆಂಗೆ ಅನ್ಕೊಂಡು. ಅವ್ರಿನ್ನೇನು ಅಲ್ಲಿಂದ ಬತ್ತಿಲ್ಲ, ಹೆಣ್ಣು ಬತ್ತ ಕೇಂಡು ಎಲ್ಲ ಹೋಯ್ ಪಪ್ಪನ. ಎಷ್ಟು ದಿನ ಆಯಿತು ಬರೀ ಬಾಯಲ್ಲೇ ಹೇಳೋದಾಯ್ತು. ಅವಳಿಗೂ ಬೇಜಾರತ್ತು. ಸುಮ್ಮನೆ ಅದು ದೊಡ್ಡದು ಇದು ಮಾಡ್ಕೊಂಡು ಇಷ್ಟೂರ ಮಾಡ್ಕೊಂಡು ಬೇಡ ಮಾರ್ರೆ. ಹಾಗೆ ಮಾಡೋ. ಸಾಯಂಕಾಲ ಒಂದು ದೀಪ ಎಲ್ಲ ಹೊಚ್ಚಿ ಒಂದು 7:30-8 ಅಷ್ಟೊತ್ತಿಗೆ ಹೊರಾತಿಲ್ಲ. ಹಾಗೆ ಮಾಡುವ ತಗೊಂಡು. ಈಗ ಉಣಿ ಪದಾರ್ಥ ಹೆಂಗಾಯ್ತು ಹೇಳಿ? ಲೈಕ್ ಆಯ್ತಾ? ಒಂಚೂರು ಹುಣಸೆ ಹಣ್ಣು ಜಾಸ್ತಿ ಆಯ್ತಾ ಏನೋ? ಪದಾರ್ಥ ಅಂದ್ರೆ ಫಸ್ಟ್ ಕ್ಲಾಸ್ ಇತ್ತು ಪದಾರ್ಥ. ಉಪ್ಪಿನಕಾಯಿ ಒಳ್ಳೆ ಖಾರ ಕಟ್ಟಾಗಿತ್ತ. ನೀ ಹೇಳೋದು ಸಮ. ಉಪ್ಪಿನಕಾಯಿಗೆ 1 kg ಅನ್ನ ಉಣ್ಲಿಕ್ಕೆ ಅಷ್ಟು ಲಾಯ್ಕಿತ್ತು. ಈಗ ಇದು ಟೊಮೆಟೊ ಹಾಕಿದ್ದಕ್ಕಂತಲ್ಲ, ಟೊಮೆಟೊ ಹಾಕಿದೆ, ಹುಣಸೆ ಹಣ್ಣು ಹಾಕಿದೆ, ಮತ್ತು ಪದಾರ್ಥ ಹುಳಿ ಇದೆ. ಇನ್ನೆಂತ ಹುಣಸೆ ಹಣ್ಣಿನ ಹಾಕಂತಿರ್ಲಿ ಏನಪ್ಪ ಮಟ್ಟಿ ಪದಾರ್ಥಕ್ಕೆ. ಮೀನಿಗೆ ಕಡ್ದಿಟ್ಟಿದ್ದೆ, ಕಡೆಗೆ ಮಟ್ಟಿಗೆ ಒಂಚೂರು ಟೊಮೆಟೊ ಹಾಕಲ್ಲ ಅಂತ ಟೊಮೆಟೊ ಹಾಕಿದ್ದು. ಹಂಗಾಯ್ತು. ನುರ್ಸಿ ಬರಲೇ ಇಲ್ಲ ಮರ್ರೆ ಇವತ್ತು. ನೀವೆಲ್ಲರೂ ಕಂಡ್ರಿ ಅವಳನ್ನ? ಹಂಗೆ ಯಾವ ಹೆಂಗಸರನ್ನ ಕಾಮ್ಕೋತಿಲ್ಲ ಮರೀತಿ. ಗದ್ದೆ ಬದಿ ಬೊಕ್ಕಾಗ ನಮ್ಗೆ ಗದ್ದೆ ಕೆಲಸ ಮಾಡೋದೇ ಆಗ್ತ. ಅದನ್ನು ಅವಳನ್ನೆಲ್ಲ ಕಾಣಲಿಲ್ಲ. ಮತ್ತೇನು ಬೇರೆ ಕೆಲಸ ಇಲ್ಲ ಕಾಮಕ್ಕೆ. ಮತ್ತೊಂದು ವಿಷಯ ಹೇಳ್ಕಿತ್ತು ಮರ್ರೆ ನಿಮಗೆ.
ಮೊನ್ನೆಯಿಂದ ಹೇಳಿ ಕೇಳ್ಕಂತೆ ಕಾಣಿ, ನೀವು ಒಂದು ಪುರ್ಸೊತ್ತಲ್ಲಿ ಸಿಕ್ಕುದಿಲ್ಲ ನನಗೆ. ರಾತ್ರಿ ಸುಸ್ತಾ ಇರುತ್ತೆ ಮಲ್ಕಂತ್ರಿ, ಮತ್ತಿನ್ನು ಎಂತ ಮಾತಾಡ್ಸೋದನ್ಕ ನಾನು ಸುಮ್ಮನೆ ಇಕ್ಕಂದ. ಅದ ಎಂತ ಹೇಳು, ಎಂತ ಮರೀತಿ ಅಂಥ ವಿಷಯ ಇತ್ತು ನನ್ನ ಹತ್ರ ಮಾತಾಡೋಕ್ಕೆ? ಅಲ್ಲದೆ ಅದು ಎಂತ ಕಣೆ, ನಮ್ಮ ಮಕ್ಕಳದ್ದೇ. ಓ ಬಿಡು ಮಾರೀತಿ, ಪದ್ಮಪ್ಪನ ಮದುವೆ ವಿಷಯ ಅಲ್ದ, ಅದೇನು ಹೆಚ್ಚು ಹೊತ್ತಿನ ಕೆಲಸ ಆಗ್ತಿಲ್ಲ. ಅವ್ರೇನೀಗ ದೂರದಾರಲ್ಲ ಏನಲ್ಲ, ಫೋನಾಗ ಮಾತಾಡ್ಕೊಂಡು ಒಂದಿನ ಶಾಸ್ತ್ರ ಮಾಡ್ಕೊಂಡ್ರು ಮುಗೀತು. ಅಲ್ಲ ಮಾರ್ರೆ, ನಮ್ಮ ಮಂಜಿನ ಗಂಡಿಂದು ಆ ಗಂಡ ಎಂಥದ್ದು ಡ್ಯೂಟಿ ಮಾಡತ್ತಂಬ್ರ ಕಾಣಿ. ಟ್ಯಾ ಎಷ್ಟೊತ್ತಿಗೂ ಅಲ್ಲಿ ತೋಟದ ಪಂಪ್ ಸೆಟ್ಟಲ್ಲಿ ಕೂತ್ಕೊಂಡು ಮೊಬೈಲ್ ಟಕ ಟಕ ಮಾಡ್ತಿರುತ್ತೆ, ಡ್ಯೂಟಿ ಮಾಡುತ್ತೆ ಮಣ್ಣ. ಅವನಿಗೆ ಡ್ಯೂಟಿ ಕೊಡುವರು ಯಾರನ್ಕ ಬೇಕಲ್ದ? SLC ಓದಿದ್ದಕ್ಕೆ ಯಾವ ಕೆಲಸ ಕೊಡ್ತೀರಿ ಈಗಿನ ಕಾಲದಲ್ಲಿ? ಇಂಜಿನಿಯರ್ ಓದ್ತಾರೆ, ಎಲ್ಲ ಕೆಲಸ ಇಲ್ಲದೆ ಸುಮ್ಮನಿದ್ರು. ಇನ್ನೀಗ ಇವನಿಗೆ ಕೆಲಸ ಬೇರೆ ಕೊಡ್ತಾರೆ. ನಮ್ರಿ ಮೊಬೈಲಾಗೆ ಕೆಲಸ ಮಾಡೋದಂಬ್ರ ಕಾಣಿ. ನಂಗೆ ಶ್ಯಾಮಲ್ ಏನು ಹೇಳ್ತಾ, ಮೊನ್ನೆ ಅಣ್ಣ ಬಂದಿನಲ್ಲ ಅಷ್ಟೊತ್ತಿ ಇಬ್ಬರು ಸೇರ್ಕ ಹೇಳ್ರಿ ಕಾಣಿ ಕೆಲಸ ಮಾಡ್ತಾ ಅನ್ಕಂಡೆ. ಮೊಬೈಲಾಗೆ ಅಂಬ್ರ ರಾತ್ರಿ ಎಲ್ಲ ಕೆಲಸ ಮಾಡೋದಂಬ್ರ. ನಾಯ್ಕಂತ್ಯಾ ರಾತ್ರಿ ಎಲ್ಲ ಕೆಲಸ ಮಾಡೋಕೋದು ಅಂತ? ಅವನೇನು ದೊಡ್ಡ ಇಂಜಿನಿಯರ, ಸಾಫ್ಟ್ವೇರ್ ಕೆಲಸ ಅವನದ್ದು. ಒಂದು ಮಾರೀತಿ ಅಗಂಚಾರ ಮಾಡೋದಂದ್ರೆ ಅಲ್ಲ, ನಿಂಗೇನೋ ಹೆತ್ತರಿಗೆ ಹೆಗ್ಣ ಮುದ್ದಂತ್ರ ಹಂಗಾಯ್ಕು ಸಾಕು, ಅವಳಿಗೆ ಮಂಡಿ ಇರಲಿಲ್ಲ. ಎಂಥ ಕೆಲಸ ಅವನಿಗೆ ಯಾರು ಕೆಲಸ ಕೊಡ್ತಾರೆ? ಯಾರು ಇವಳು ಸುಮ್ಮನೆ ಅಂಥದ್ದು ಹೇಳಿರಕ್ಕಂತ ನಿಂಗೆ ಇಲ್ಲ, ನಿಂಗೆ ಮಂಡಿ ಸಮಯ ಇಲ್ಲ ಎಂತೆಂತ ಕೇಳಿಸ್ಕೊಂಡು ಏನೋ. ಅಲ್ಲ ಅವನಿಗೆ ಯಾರು ಕೆಲಸ ಕೊಡ್ತಾರೆ ಮಾರೀತಿ? ನೀನು ಒಂಚೂರು ಯೋಚನೆ ಮಾಡ್ಕೋಬೇಡ್ದ? ಹಂಗೆ ಅಂತಕ್ಕೆ ಮಾರ್ರೆ, ಸುಮ್ಮನೆ ನಂಗೆ ಕಿವಿಕೆ ಅಂತಿಲ್ಲ ಹಂಗಾರೆ ನಿಮ್ಮ ಅಮ್ಮನ ಕಣಂಗ. ಇಲ್ಲ ಮಾರ್ರೆ, ಹೇಳಿರ 6 ತಿಂಗಳಾಯ್ತಂಬ್ರ ಮಾಡೋದು ಶುರು ಮಾಡಿ ರಾತ್ರಿ ಮಾಡೋದಂಬ್ರ. ಸಾಧ್ಯವೇ ಇಲ್ಲ ಕಣ. ಈ ಕೆಲಸ ಇಲ್ಲದೆ ಜನ ಒದ್ದಾಡ್ತಿದ್ರು, ಅಂಥದ್ರೊಳಗೆ ಇವನಿಗೆ ಮೊಬೈಲಾಗೆಲ್ಲ ಕೆಲಸ ಎಂಥದ್ದು ರಾತ್ರಿ ಎಲ್ಲ ಮಾಡೋದು? ಎಂಥ ಮೊಬೈಲಾಗ ಗೇಮ್ ಆಡ್ತಿದ್ನೇನು? ಎಲ್ಲ ನಿಮ್ಮ ಕಣಂಗೆ ಇರ್ತಾರೆ. ನೀವು ಅದೊಂದು ಗೇಮ್ ಆಡೋದೊಂದು ಕಲ್ತ್ಕೊಂಡ 1-2 ವರ್ಷದಿಂದ ಮಾಡ್ತಿದ್ದೀರಲ್ಲ, ಎಷ್ಟು ಕಂಡು ಮೊಬೈಲ್ ಕುಟ್ಟು ಮಾಡೋದೆ. ನಾನು ನಿನ್ನ ಹತ್ರ ಹೇಳ್ತಿದ್ದಿದ್ದಲ್ಲ ಅದು ಗೇಮ್ಸ್ ಅನ್ಕೊಂಡು, ಡ್ಯೂಟಿ ಅನ್ಕೋ ಸುಳ್ಳು ಹೇಳ್ತಿರ್ಲಿಲ್ಲ. ಈ ಕಳ್ಳನ ಮಗ ಹಂಗಿಂದೆ ಅಂತ ಮಾಡ್ತಿದ್ದ ಅಷ್ಟೇ. ಡ್ಯೂಟಿಯ ಮೊಣ್ಣ ತಲೆಯಲ್ಲಿ 2 ಅಕ್ಷರ ಇದ್ರಲ್ದ. ತಡಿ ಇವತ್ತು ಸಾಯಂಕಾಲ ಅವನಿಗೆ ಅಂತನಲ್ಲ ನಾನು ಎಂಥ ಡ್ಯೂಟಿ ಅನ್ಕೊಂಡು, ಎಲ್ಲ ಗೊತ್ತತ್ತಲ್ಲ ಎಂತ ಅನ್ಕೊಂಡು. ಡ್ಯೂಟಿ ಇಲ್ಲ ಎಂಥದಿಲ್ಲ. ಎಂಥದ ಮರ ನಿಮ್ದು ಅಪ್ಪ ಮಕ್ಕಳದೆಲ್ಲ. ಒಟ್ಟು ಅದೇ ಗಂಡ ಶ್ಯಾಮಲನ ಅಣ್ಣ ಒಂದು ಸ್ವಲ್ಪ 1-2 ಗದ್ದೆಯರ ಅವನ ಹೆಸ್ರಿಗೆ ಕೊಡಿ, ಅದು ಇದು ಅಂತೆಲ್ಲ ಮಾತಾಡ್ತಿದ್ರು ಕಾಣಿ. ನಾ ಕಡೆಗೆ ಆಯ್ತು, ಅಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡೋದು ಬೇಡ, ಅವನು ರಾತ್ರಿ ನಿದ್ದೆ ಬಿಟ್ಟು ಕೊಡ್ತೆ ಅಂತ ಹೇಳಿದೆ. ಎಂತ ಕೊಡ್ತೆ ನೀನು? ಹಾಂ, ಯಾರ್ದು? ನಿನ್ನ ಅಪ್ಪನ ಮನಿದ ಗದ್ದೆಲ್ಲ ನಿನ್ನ ಅಪ್ಪನ ಮನಿದ? ಮದುವೆ ಪುಷ್ಟಿ ತಗೊಬಂದಿದ್ದೆ ನೀನೆಲ್ಲ? ಯಾರಿಗೆ ಎಂಥದ್ದು ಕೊಡೋದಿಲ್ಲ ನಾನು, ಅವನಿಗಂತೂ ಇದ್ದದ್ದು ಕೊಡೋದಿಲ್ಲ. ಸುಳ್ಳು ಹೇಳ್ತಾನೆ. ಡ್ಯೂಟಿಯಾ? ಯಾರಿಗೆ ಕನಿಕರ ಬರ್ಸೋಕೆ ಹೇಳೋದು ಅವನು? ನಿಂಗೆ ಕನಿಕರ ಬರ್ಸೋಕೆ ಹೇಳೋಕ್ಕೂ ಸಾಕು. ನನ್ನ ಮಗ ರಾತ್ರಿ ಎಲ್ಲ ನಿದ್ರೆ ಬಿಡ್ತಾ ಹಂಗನ್ಕ ನಂಗೆ ಗೊತ್ತಿತ್ತು, ನನಗೆ ಎಲ್ಲರ ಬುದ್ಧಿ ಗೊತ್ತಿತ್ತು. ನಾನು ಯಾರು ಮರಳು ಮಾಡೋಕ್ಕಾತಿಲ್ಲ. ತಾಡಿ ಅವನಿಗೆ ಇವತ್ತಿತ್ತು. ಗಲಾಟೆ ಒಂದು ಮಾಡಬೇಡಿ ಮಾರ್ರೆ ಮನೇಲಿ. ಈಗ ಸ್ವಲ್ಪ ದಿನ ಆಯ್ತು ಗಲಾಟೆ ಎಲ್ಲ ಇಲ್ಲದೆ. ಅದೊಂದು ಮಾಡಬೇಡಿ. ಈಗ ಫಸ್ಟಿಗೆ ನಿಮ್ದು ತಂಗಿ ಮನೆಗೆ ಹೋಯ್ಕಲ್ಲ, ತಂಗಿ ಮನೆಗೆ ವಾಪ ಬನ್ನಿ, ಸಾಯಂಕಾಲ ಅದೊಂದು ಕೆಲಸ ಮುಗಿಸುವ. ಇವನದ್ದಿಗೆ ಎಲ್ಲಿರ್ತ ಮನೇಲಿ ಇರ್ತಾನಲ್ದ ಕೇಮ್ ಕತ್ತು. ಗದ್ದೆ ಕೊಡೋದೆಲ್ಲ ಬೇಡ ಮರ, ಬೇಕಾದ್ರೆ ಕಡಿ ಕಾಂಬ. ಹೆಂಗೋ ನನ್ನ ಅಪ್ಪನ ಮನೆ ತಂದದ್ದಲ್ಲ, ನಾವು ಮಾತಾಡೋಕೆ ಅಧಿಕಾರ ಇಲ್ಲಲ್ಲ ನನಗೆ. ಈ ಮನೇಲಿ ನಂಗೆ ಅಡುಗೆ ಮಾಡೋಕೆ ಮಾತ್ರ ಅಲ್ಲ ಅಧಿಕಾರ ಇಪ್ಪದು. ಹಂಗಲ್ದ, ನೀನು ಸಿಟ್ಟು ಮಾಡ್ಕೊಂಡು ಬಿಡೋದು. ನಿನ್ನ ಇದಕ್ಕೆ ಹೇಳೋದಲ್ಲ. ಎಂತಕ್ಕೆ ಹೇಳ್ಕಿದ್ದಿತ್ತ? ಎಂತಕ್ಕೆ ಮಾತು ಕೊಡ್ಕ ಹೇಳ? ನಿನ್ನ ಭಾಳ ಯಜಮಾನಿಕೆ ಜೋರಾಯ್ತಲ್ಲ. ಹಂಗಾರೆ ಎಂತಕ್ಕೂ ಕೊಡೋಕೆ ನಾನು ಮನಸ್ಸಿಲ್ಲ ಕಣ. ನಾನು ಕೊಡೋದಿಲ್ಲ ಅವನಿಗೆ. ಮುಂಚೆಯಾರು ಕೊಡ್ತಿದ್ದಿದ್ದೆ ಅಂತ ಅನಿಸಿದ್ದಿತ್ತು ನನಗೆ ಕೊಡುವ ಅನ್ಕಂಡ. ಈಗ ನೀ ಯಾವ ಡ್ಯೂಟಿ ಅನ್ಕ ನಾಟಕ ಹೇಳಿದ್ರೆ ನಾನು ಕೊಡುವನಲ್ಲ. ಯಾರನ್ನು ಮಂಗ ಮಾಡ್ತಾವನ? ಡ್ಯೂಟಿ ಅಂಬ್ರ ಡ್ಯೂಟಿ ಒಂದು ಉಂಬಕ್ಕೆ ಹಾಕಿ ಒಳ್ಳೆ ರೀತಿ ಉಂಬ ಅಂಬಷ್ಟೊತ್ತಿಗೆ ಇಲ್ದಿದ್ದೆಲ್ಲ ಕತ್ತಿ ಪುರಾಣ ನಿಮ್ದು. ಹಾಂ, ಇದೆಲ್ಲ ಎಲ್ಲ ತಾಡಿ. ನಾನು ಸಲಿಗೆ ಬಿಟ್ಟು ಜಾಸ್ತಿ ಆಯ್ತು ಮನೇಲಿ. ಅವಳೊಬ್ಬಳು ಸಸಿ ಅಂತಿದ್ದಳು, ಅವಳು ಉಳಿಬೇಕಾದಂಗೆ ಇರ್ತಾಳೆ. ಒಂದಷ್ಟು ದಿನ ಇರಲೇ ಇಲ್ಲ, ನಾಪತ್ತಿ ಆಗಿದ್ದಾಳೆ ಮನೆಯಿಂದ. ಇವರಿಗೆಲ್ಲ ನಾವಿಲ್ಲಿ ಕಷ್ಟಪಟ್ಟು ಮನೆ ಬದುಕು ಮಾಡ್ಕೊಂಡದ್ದಕ್ಕಲ್ದ ಇವ್ರಿಗೆ ಕೇಮ್ದು. ನಮ್ಮ ಹತ್ರ ಎಂತ ಇಲ್ದಿರಿ ಎಂತಕ್ಕೆ ಎಂತಿದ್ದಿರೋರು? ನಾವು ಈಗಳೆಲ್ಲ ಕೂತ್ಕೊಂಡ್ರೆ ನಾವು ನಾಳೆ ಇದಕ್ಕೆ ಬರ್ಕತ್ತಷ್ಟೇ. ಬೇಡಪ್ಪ, ಹಂಗಿಂದೆಲ್ಲ ಬೇಡ. ನಾ ಸಾವುಲ್ಲರಿ, ನಾನು ಯಾರಿಗೆ ಅಂತ ಕೊಡುವನಿಲ್ಲ. ಟೊನಟಿ ಮಾತಾರ ಆಡ್ಕಣಿ ಮರ, ಡ್ಯೂಟಿ ಅಂತ ಕರೆಕ್ಟಾಗಿ ಕೇಳಕ್ಕಲ್ಲ. ಹಂಗೆ ಎಂಥದ್ದು ಇಲ್ಲದೆ ಈಗ ಶ್ಯಾಮಲ ಹೇಳ್ತಾಳ, ಅವಳು ಓದಿ ಬರ ಗೊತ್ತಿದ್ದಾಳಲ್ದ. ದುಡ್ಡು ಬತ್ತಂತ ಹೇಳ್ರೆ ಹೇಲ್ ಮೇಲೆ ಬಿದ್ದಿದ್ದು 1 ರೂಪಾಯಿ ನೆಕ್ಕಂದ್ರೆ ನೆಕ್ತಾಳ ಅವಳು. ಆ ನಮನಿ ಅವಳು. ತಗಿನಿ ಮರ, ಎಂತ ಹೇಸಿಗೆ ಮಾತಾಡ್ತೀರಿ ನೀವು? ಶಿ ದುಡ್ಡು ಹೇಳಿದ್ದ. ದುಡ್ಡು ಬತ್ತಂತ ಹೇಳಿದ ಕೂಡಲೇ ಅವಳ ಮಂಡಿಗೆ ಎಂಥದ್ದು ಹೋಯ್ಲಿಲ್ಲ ಅವಳಿಗೆ. ಹಂಗಾದ್ದದಷ್ಟೇ. ಇದೆಲ್ಲ ನಾಟಕ. ಈಗಣ್ಣ ಪೊದ್ವಾನಿ ನಾಟಕಕ್ಕೆಲ್ಲ ಬೀಳ್ಬೇಡ. ಅವನಿಗೆ ಯಾರು ಕರೆದು ಕೆಲಸ ಕೊಡುವರಿಲ್ಲ. ರಾತ್ರಿಯೆಲ್ಲ ಓದು ಮಾಡುವಷ್ಟು ಶ್ರೀಮಂತನೂ ಅಲ್ಲ ಅವನು. ಅಂಥ ಕೆಲಸ ಮಾಡುವಷ್ಟು ವಿದ್ಯೆ ಬುದ್ಧಿ ಇದ್ದನೂ ಅಲ್ಲ. ನೀ ಅಂತ ಹೇಳ್ತಾಳನ್ಕ ನಂಬ್ತೀರ ಮರೀತಿ.
ಸುಮ್ಮನೆ ಅವ್ರು ಎಂಥದ್ದೋ ಜಾಗ ಹುಡುಕಿ ಅಂತ ಪ್ಲ್ಯಾನ್ ಮಾಡಿ ನಿನ್ನ ಹತ್ರ ಮಾಡಿರಷ್ಟೇ. ಶ್ಯಾಮಲ್ ನಾನು ಮಾತಾಡ್ಕೊಂಡಿರಿ. ನಾನು ಎಂತ ಕೊಡೋದು ಇಲ್ಲ. ತಾಡಿ ಅಷ್ಟು ಅವನು ವಿಚಾರಿಸ್ಕೊಂತೇನೆ ಎಂತಕ್ಕೂ. ಅಯ್ಯ ಎಂಥದ್ದು ಕಾಣಿ, ಈಗ ಅತಿ ಬೇಸಾಯ ಮಾಡ್ತಾರೆ, ನಾವು ಎಷ್ಟು ಕಷ್ಟಪಟ್ಟಿದ್ದ. ಇವ್ರಿಗೆ ಎಂಥದ್ದು ಇಲ್ಲದೆ ಸುಲಭವಾಗಿ ಕೊಟ್ಟುಬಿಟ್ರೆ ನಾಳೆ ನಾವೆಲ್ಲಿ ಬೀದಿ ಮೇಲೆ ಹೋಗ್ದ.